ಎಚ್.ಡಿ. ಕೋಟೆಯ ಚಿನ್ನಪ್ಪರಪಾಳ್ಯ ಗ್ರಾಮದ ಕಮಲ್ ನಿವಾಸ್ ಹೆಲ್ತ್ ಸೆಂಟರ್ನಲ್ಲಿ ನಯನಕುಮಾರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ, ಮೈಸೂರು ಲಯನ್ಸ್ ಸಂಸ್ಥೆ, ಎಚ್.ಡಿ. ಕೋಟೆ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಎಚ್.ಡಿ. ಕೋಟೆ ಸಾರ್ವಜನಿಕ ಆಸ್ಪತ್ರೆ, ಎಚ್.ಡಿ. ಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಂತವನ ಚಿನ್ನಪ್ಪರ ದೇವಾಲಯದ ಫಾದರ್ ಜಾಯ್, ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಹಿರೇಗೌಡ, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್, ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸೋಮಣ್ಣ, ನಯನಕುಮಾರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರದೀಪ್ ಪ್ರಭು ಇವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತಾಡಿದ ತಾಲೂಕು ಆರೋಗ್ಯಾಧಿಕಾರಿಗಳು, ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುವುದು ಜನರಿಗೆ ತುಂಬ ಅನುಕೂಲವಾಗಿದೆ ಹಾಗೂ ನಯನಕುಮಾರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯಿಂದ ನುರಿತ ತಜ್ಞರು ವೈದ್ಯರುಗಳು ಬಂದಿದ್ದಾರೆ. ಈ ಶಿಬಿರದಲ್ಲಿ ಉಚಿತ BP ಶುಗರ್ ತಪಾಸಣೆ, ವೈದ್ಯರ ಸಲಹೆ ಮೇರೆಗೆ ಉಚಿತ ECG ತಪಾಸಣೆ, ಕೀಳು ಮತ್ತು ಮೂಳೆ ರೋಗ ತಪಾಸಣೆ, ಮಕ್ಕಳ ಆರೋಗ್ಯ ತಪಾಸಣೆ ಮಾಡುತ್ತಾರೆ. ಆದುದರಿಂದ ಇಲ್ಲಿ ಆಗಮಿಸಿರುವ ಈ ಭಾಗದ ಜನರು ಶಿಬಿರವನ್ನು ಹೆಚ್ಚಿನ ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಹಿರೇಗೌಡ ಮಾತಾಡಿ, ಈ ಭಾಗದ ಜನರಿಗೆ ಆರೋಗ್ಯ ಕಾಪಾಡುವ ಹಿತದೃಷ್ಟಿಯಿಂದ ಆರೋಗ್ಯ ಇಲಾಖೆಯ ಜೊತೆಗೂಡಿ ಲಯನ್ಸ್ ಸಂಸ್ಥೆಯು ಈ ಶಿಬಿರವನ್ನು ಆಯೋಜಿಸಿದೆ. ಈ ಶಿಬಿರದಲ್ಲಿ ಅನೇಕ ತಜ್ಞರುಗಳು ಬಂದಿರುತ್ತಾರೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಪಾಸಣೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಶಿಬಿರದಲ್ಲಿ ಲಯನ್ಸ್ ಸಂಸ್ಥೆಯ ಸುರೇಂದ್ರ ಗೌಡ, ಬಸವರಾಜ್, ನಾರಾಯಣಗೌಡ, ನಾಗರಾಜ್, ಭಾಸ್ಕರ್, ನಾಗನಾಯಕ, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ರಾಮಚಂದ್ರ ನಾಯ್ಕ್, ರವಿರಾಜ್, ಪ್ರತಾಪ್, ಧ್ರುವ, ಪ್ರಮೋದ್, ನಯನಕುಮಾರ್ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ಡಾಕ್ಟರ್ ತೇಜಸ್, ಡಾಕ್ಟರ್ ಶಾಲಿನಿ, ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ಮಮತಾ ಮತ್ತು ಸಿಬ್ಬಂದಿ ವರ್ಗದವರು, ಕಮಲ ನಿವಾಸ್ ಹೆಲ್ತ್ ಸೆಂಟರ್ನ ಮುಖ್ಯಸ್ಥರಾದ ಸೈರಿನ್, ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ವರದಿ ಮಾಲಾರ ಮಹದೇವ್. ಈ ಕಡೆ ನೋಡಿ. THO ರವಿ ಸರ್ ಅವರು ಕೂಡ ಕರೆದಿರೋದು ಅವಕಾಶ ಮಾಡಿ ಅಂತೇಳಿ ಕೇಳ್ಕೊಂಡಿರ್ತಾನೆ. ಅದಕ್ಕೆ ಸೇರಿ ಮಾಡ್ತಾ ಇದ್ದೀವಿ. ನಮ್ಮದು 150 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸುತ್ತಮುತ್ತಲ ಗ್ರಾಮಗಳ ಒಂದು ಜನಸಾಮಾನ್ಯರಿಗೆ ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಚಿನ್ನಪ್ಪನಪಾಳ್ಯದಲ್ಲಿ ನಮ್ಮ ಗೌರವಾನ್ವಿತ ಫಾದರ್ ಅವರು ಮುಖಾಂತರ ಇವತ್ತು ಈ ಒಂದು ಆರೋಗ್ಯ ಶಿಬಿರಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಮತ್ತು ವೇದಿಕೆ ಮೇಲೆ ಹಾಸರಾಗಿರುವಂಥ ಎಲ್ಲ ಗೌರವಾನ್ವಿತರಿಗೂ ನಾನು ಇಲಾಖೆಯ ವತಿಯಿಂದ ಸ್ವಾಗತವನ್ನು ಕೋರ್ತಾ, ಈ ಭಾಗದಲ್ಲೇ ಸುತ್ತಮುತ್ತಲ ಹಿರೇಗೌಡರು ಸರ್ ಹೇಳಿದಾಗೆ ಈ ಭಾಗ ಸುತ್ತಮುತ್ತ ಹೆಚ್ಚು ಗ್ರಾಮಗಳು ಉಳ್ಳಂಥದ್ದು ಮತ್ತು ಈ ಭಾಗದಲ್ಲೇ ಆಗಬೇಕು ಅಂತ ಲಯನ್ಸ್ ಸಂಸ್ಥೆ ಅಧ್ಯಕ್ಷರ ಹಿರೇಗೌಡರು ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ನಯನಕುಮಾರ್ ಆಸ್ಪತ್ರೆಯವ್ರನ್ನ ನಾವು ಸಂಪರ್ಕ ಮಾಡಿ ಇಲ್ಲಿನ ಹೆಚ್ಚಿನ ಚಿಕಿತ್ಸೆಗೆ ಈ ಭಾಗಕ್ಕೆ ಬೇಕಾಗ್ತದೆ, ಇಲ್ಲೊಂದು ಕ್ಯಾಂಪ್ ಮಾಡೋಣ ಅಂತ ಕೇಳೋದಕ್ಕೆ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ಇವತ್ತು ಎಲ್ಲ ನುರಿತ ತಜ್ಞರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಭಾಗವಹಿಸಿ ನುರಿತ ತಜ್ಞರಿಂದ ಸಲಹೆಗಳು ಮತ್ತು ಚಿಕಿತ್ಸೆಯನ್ನು ಪಡೆದು ಈ ಒಂದು ಶಿಬಿರವನ್ನು ಯಶಸ್ವಿಗೊಳಿಸಬೇಕು ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಕಾರ್ಯಕ್ರಮ ಅಧಿಕಾರಿಗಳಾದಂಥ ಶ್ರೀಯುತ ಡಾಕ್ಟರ್ ರವಿಕುಮಾರ್ ಅವರಿಗೆ ಅಭಿನಂದನೆ. ಎಲ್ಲ ಡಾಕ್ಟರ್ಸ್ ಅವರೇ, ಎಲ್ಲ ಸಿಬ್ಬಂದಿಗಳೇ, ಈಗಾಗಲೇ ನಿಮಗೆ ಶಿಬಿರ ಬಗ್ಗೆ ಆದಷ್ಟು ತಿಳುವಳಿಕೆಯನ್ನು ನೀಡಿದ್ದಾರೆ. ವತಿಯಿಂದ ತಾಲೂಕು ಆಡಳಿತ ಆರೋಗ್ಯ ಇಲಾಖೆಯ ಆಡಳಿತ ಸಿಬ್ಬಂದಿ ವರ್ಗದ ವತಿಯಿಂದ ಮತ್ತು ಗಣೇಶ ಫೋಟೋ ಬರಲಿ ಬ್ಯಾನರ್ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಎಲ್ಲರೂ ಕ್ಲೀನ್ ಮಾಡ್ತೀವಿ. ನಿಮ್ಮ ಇವರು ನಿಮ್ಮ ಹೋಗಿದ್ದು ನಮ್ಮ ಫ್ರೆಂಡ್ ಕೃಷ್ಣಕುಮಾರ್ ಅಂತಿದ್ದಾರಲ್ಲ, ಬನ್ನಿ.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.